ಟೀಸರ್ ಟ್ರೇಲರ್ ಮೂಲಕ ಸಾಕಷ್ಟು ಕುತೂಹಲ ಮೂಡಿಸಿದ್ದ ಬಹುನಿರೀಕ್ಷಿತ ಕಟಪಾಡಿ ಕಟ್ಟಪ್ಪ ಇಂದು ಕರಾವಳಿ ಸೇರಿದಂತೆ ಹಲವೆಡೆ ಸುಮಾರು 200 ಚಿತ್ರಮಂದಿರಗಳಲ್ಲಿ ಅದ್ದೂರಿಯಾಗಿ ತೆರೆ ಕಂಡಿದ್ದು ಎಲ್ಲೆಡೆ ಯಶಸ್ವಿ ಪ್ರದರ್ಶನ ಕಾಣ್ತಿದೆ. ಬಹುತೇಕ ಹೊಸಬರೆ ಕಾಣಿಸಿಕೊಂಡಿದ್ದ ಕಟಪಾಡಿ ಕಟ್ಟಪ್ಪ ತುಳು ಸಿನಿಪ್ರಿಯರ ಮನಗೆದ್ದಿದೆ. ಪವರ್ಫುಲ್ ಆಕ್ಷನ್ ಧಮಾಕ, ಅಲ್ಲಲ್ಲಿ ರೊಮ್ಯಾನ್ಸ್, ಫುಲ್ ಕಾಮಿಡಿ ಪ್ಯಾಕೇಜ್ ಜೊತೆಗೆ ಕೊನೆಗೊಂದು ಕರಾವಳಿ ಜಿಲ್ಲೆ ಮಂಗಳೂರು ಉಳಿಸಿ ಎಂಬ ಸಂದೇಶವನ್ನೊಳಗೊಂಡ ಕಟಪಾಡಿ ಕಟ್ಟಪ್ಪ ತುಳು ಸಿನಿಮಾ ರಂಗವನ್ನು ಎತ್ತಲೋ ಕೊಂಡೊಯ್ಯುವ ಸೂಚನೆ ನೀಡಿದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಬಿರುವಿರ್ ಕುಡ್ಲ ಸಂಘದ ಸ್ಥಾಪಕ ಅಧ್ಯಕ್ಷ ಉದಯ್ ಪೂಜಾರಿ ಬಲ್ಲಾಳ್ಬಾಗ್, ಬರ್ಕೆ ತಂಡ ಯಜ್ಞೇಶ್ ಬರ್ಕೆ, ನಿರ್ದೇಶಕ ನಿರ್ಮಾಪಕ ಕಮ್ ನಟ ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್, ಚರಿಷ್ಮಾ ಸಾಲಿಯಾನ್, ಅರವಿಂದ್ ಬೋಳಾರ್, ಭೋಜರಾಜ್ ವಾಮಂಜೂರು ಮತ್ತಿತರರು ಕಾಣಿಸಿಕೊಂಡಿದ್ದ ಈ ಚಿತ್ರಕ್ಕೆ ರಂಗಭೂಮಿ ಕಲಾವಿದ ಜೆಪಿ ತುಮಿನಾಡ್ ಆಕ್ಷನ್ ಕಟ್ ಹೇಳಿದ್ದಾರೆ. ಹೊಸ ಕಲಾವಿದರನ್ನು ನಟನೆಯಲ್ಲಿ ತಿದ್ದಿ ತೀಡಿ ತೆರೆಯ ಮೇಲೆ ವಿಜೃಂಭಿಸುವಂತೆ ಮಾಡಿರುವ ನಿರ್ದೇಶಕ ಜೆಪಿ ತುಮಿನಾಡ್ ಅವರಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸಂಗೀತ ನಿರ್ದೇಶಕ ಪ್ರಕಾಶ್ ಅವರು ಚಿತ್ರದ ಹಾಡುಗಳಿಗೆ ಸಖತ್ತಾಗಿ ಮ್ಯೂಸಿಕ್ ಕಂಪೋಸ್ ಮಾಡಿದ್ದು ರುದ್ರಭೂಮಿ ಬೆಳಗರೆ ಕ್ಯಾಮೆರಾ ಕೈಚಳಕ ತೋರಿದ್ದಾರೆ. ಫಸ್ಟ್ ಡೇ ಫಸ್ಟ್ ಶೋನಲ್ಲಿ ತುಳು ಸಿನಿಮಾ ಪ್ರಿಯರ ಫಸ್ಟ್ ರಿಯಾಕ್ಷನ್ ನೋಡಿ ಫುಲ್ ಖುಷ್ ಆಗಿದ್ದಾರೆ. ಸಾಮಾನ್ಯವಾಗಿ ಕೋಸ್ಟಲ್ ವುಡ್ನಲ್ಲಿ ತುಳು ಸಿನಿಮಾ ಅಂದ್ರೆ ಬರೀ 10 ರಿಂದ 15 ಥಿಯೇಟರ್ಗಳಲ್ಲಿ ತೆರೆ ಕಾಣ್ತಿತ್ತು. ಆದರೆ ಕಟಪಾಡಿ ಕಟ್ಟಪ್ಪ ಇಂದು 200 ಥಿಯೇಟರ್ಗಳಲ್ಲಿ ತೆರೆ ಕಂಡಿದ್ದು ತುಳು ಚಿತ್ರರಂಗಕ್ಕೆ ಇತಿಹಾಸವೇ ಸರಿ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಜ್ಯೋತಿ ಥಿಯೇಟರ್ ಅಲ್ಲಿ ಇದ್ದೀನಿ, ನಮ್ಮ ಮಂಗಳೂರಿನ ಜ್ಯೋತಿ ಸೆಂಟ್ರಲ್ ಥಿಯೇಟರ್ ಅಲ್ಲಿ. ಇವತ್ತು ಏನಪ್ಪ ವಿಶೇಷ ಅಂದ್ರೆ ಮಾರ್ಚ್ 29 ಕಟಪಾಡಿ ಕಟ್ಟಪ್ಪ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮೋಸ್ಟ್ ಒಂದು ಹೈಪ್ ಅನ್ನ ಕ್ರಿಯೇಟ್ ಮಾಡಿದಂತಹ ಸಿನಿಮಾ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದರ ಕಲಾವಿದರಾಗಿರ್ಬೋದು ಅಥವಾ ಪ್ರತಿಯೊಂದಾಗಿರ್ಬೋದು, ಏನಿದೆ ಸಿನಿಮಾದಲ್ಲಿ ಏನಿಲ್ಲ ಅನ್ನೋ ತುಂಬಾನೇ ಕ್ಯೂರಿಯಾಸಿಟಿಯನ್ನು ಕ್ರಿಯೇಟ್ ಮಾಡಿತ್ತು. ಅಂತೂ ಇಂತೂ ಕಟಪಾಡಿ ಕಟ್ಟಪ್ಪ ಬಂದಿದೆ. ಇವಾಗ ತಾನೇ ಅಂದ್ರೆ ಫಸ್ಟ್ ಡೇ ಶೋ ನೋಡೋದಕ್ಕೆ ಎಲ್ಲಾ ಪ್ರೇಕ್ಷಕರು ಹೋಗಿದ್ದಾರೆ. ಅವ್ರು ಬಂದು ಸಿನಿಮಾದಲ್ಲಿ ಏನಿದೆ, ಏನ್ ಪ್ಲಸ್ ಪಾಯಿಂಟ್, ಸಿನಿಮಾ ನಿರೀಕ್ಷೆಗೆ ತಕ್ಕಂತೆ ಇದೆಯಾ ಅನ್ನೋದನ್ನ ಹೇಳ್ತಾರೆ. ಬನ್ನಿ ಅವ್ರ ಬಾಯಲ್ಲೇ ಕೇಳೋಣ. ಎಂಚುಂಟು ಕಟಪಾಡಿ ಕಟ್ಟಪ್ಪ? ಎಡ್ಡುಂಡು ತೂಪಿಲಕುಂಡು. ಏರ್ ನಿಕ್ಕ ಫೇವರೇಟ್ ಹೀರೋ ಇರು ಮುಜ್ಜನ? ನಮಕ್ ಉದಯ್ ಪೂಜಾನಿ, ಉದಯನ್ನನಿ. ಎಂಚಾದನ ಆಕ್ಟಿಂಗ್ ಎಂಚಾದ? ಎಡ್ಡೆ ಮಾಲ್ದೇರ್ ಶೋಕ್ ಆತನ್. ಸರ್ ಎಂಚುಂಟು? ಸೂಪರ್ ಸೂಪರ್. ಎಡ್ಡೆಂಡು ಮೂವಿ ಸೂಪರ್ ಇತ್ತು. ಸೂಪರ್ ಆಕ್ಟಿಂಗ್ ಎಂಚಾದ? ಸೂಪರ್ ಆಗಿದೆ, ಅದನ್ನೊಂದು ಬೆಸ್ಟ್ ಆಗಿದೆ, ಟಾಪ್. ಸರ್ ಎಂಚುಂಟು? ಸೂಪರ್ ಆಯ್ತು, ಕೊಡೋದು ಸೂಪರ್ ಉಂಟು. ಎಡ್ಡೆ ಏರ್ ಆಕ್ಟಿಂಗ್ ಎಡ್ಡೆ ಉದಯನ ರೆಡ್ ಮಾತೇನಲ್ಲ ಎಡ್ಡೆ. ಅರೆ ನೆಕ್ಸ್ಟ್ ಮೂವಿಗೆ ಮಲ್ಪೋಲಿಂದ ಮನ್ಪರ ಮಲ್ಪೋಲಿ ಮಲ್ಪೋಲಿ ಸೂಪರ್ ಆತನ ಚಂಡ ಮೂವಿ ಸೂಪರ್ ಆತನ ಮೂವಿ. ನಾನು ತೋಲಿ ಅದೇ ಸೂಪರ್ ಉಂಡು. 300 ಸೂಪರ್. ಸೂಪರ್ ಆತನ ಪೂರ ಗ್ಲಾಡ್ ಆತನ. 5 ಸ್ಟಾರ್ ಅಂಡ್ 5 ಎಸ್. ಸರ್ ಮೂವಿ ತಿಯರಾ? ಎಡ್ಡೆ ಉಂಟು, ತೊಂದರೆ ಎಡ್ಡೆ ತುಳು ಮೂವಿ ಎಡ್ಡೆ ಒಂಜು ಹೋಪ್ ಹೋಪ್ಸ್ತಿತ್ತು ಎಡ್ಡೆ. ಸರ್ ಮೂವಿ ಸೂಪರ್. ನಮ್ಮ ಅಣ್ಣಯ್ಯ ಪಲ ಹೀರೋ, ರಿಯಲ್ ಲೈಫ್ ಇಡ್ಲಿ ಹೀರೋ ಉದಯ್ ಪೂಜಾ, ರಿಯಲ್ ಲೈಫ್ ಇಡ್ಲಿ ಇವರು ಪಿಕ್ಚರ್ ಇಡ್ಲ ಹೀರೋನೇ. ಎಡ್ಡೆ ಆಕ್ಟಿಂಗ್ 100% ಸೂಪರ್. ಎಂಚಾ ಸೂಪರ್ ಆತನ ಸೂಪರ್ ಆತನ. ಓಕೆ ಸರ್ ಎಂಚಾ ಮಾತ ತುಳುನಾಡದ ಜನಗಳು ಬತ್ತ ತೆಲ್ತು ತೂಪು ನಂಜನ ಪಿಕ್ಚರ್ ಇನಿ ಮುಟ್ಟ ಈ ಸುರುಡ್ದು ಕಡೆ ಮುಟ್ಟ ತೆಲುಪು ನಂಜನ ಪಿಕ್ಚರ್ ಬಂಡ ಕಟ್ಟಪಾಡಿ ಕಟ್ಟಪ್ಪ ಬಾರ್ ಶೋಕದ ಪಿಕ್ಚರ್ ಸರ್. ಫಸ್ಟ್ ಟೈಮ್ ಒಂಜಿ ತುಳು ಪಿಕ್ಚರ್ ಈತ್ ಶೋಕದ ಪಿಕ್ಚರ್ ಬರ್ತೀನಿ ಮಾತ್ರ. ಮಾತ ಉಂಟು, ಕಾಮಿಡಿ ಉಂಟು, ಆ್ಯಕ್ಷನ್ ಉಂಟು, ಬೊಕ್ಕ ಎಡ್ಡೆ ಮೆಸೇಜ್ ಉಂಟು. ಲಾಸ್ಟ್ ಗೊಂದು ಎಂಡಿಂಗ್ ಎಡ್ಡೆ ಮೆಸೇಜ್ ಉಂಟು. ಅವು ಭಾರಿ ಶೋಕ್ ಆದ್ರೆ. ನಮಸ್ಕಾರ, ಯಾನು ಸುಂದರ್ ರೈ ಬಂದಾರ. ಭಾರಿ ಖುಷಿ ತೋಜಿ ಪಿಕ್ಚರ್ ತೀಯ ಬಾಕಿದ ಪಿಕ್ಚರ್ ಇರೋದನ್ನ ಭಿನ್ನವ ತೋಜುಂಡು. ಒಂದು ನಿರ್ಮಾಪಕರಿನ ಪಿಕ್ಚರ್ ಅಂತ ಪನ್ಪಿನ ಹಿಡಿದಲ್ಲ, ನಿರ್ದೇಶಕರಿನ ಪಿಕ್ಚರ್ ಅಂತ ಪಣೋಲಿ ಎನ್ನಲ್ಲೇ ಕೂಡ ಫ್ರೇಮ್ಡ್ ಬರ್ಪಿನ ಕೆಲವು ಆರ್ಟಿಸ್ಟ್ನಾಗ್ಲ ಹೊಸತ್ತನ್ನಲ್ಲ ಇಂಕ್ಲಿ ಏರ್ಲ ಹೊಸತ್ತನ್ನು ತೋಜಿ ಸುಮಾರು 10-15 ಪಿಕ್ಚರ್ ಆ್ಯಕ್ಟ್ ಮಲ್ತದ ಅನುಭವ ಇತ್ತಿನ ಆ್ಯಕ್ಟರ್ನಾಗ್ಲಿಕ್ಕೆ ತೋಜ್ಯಾರ. ನಮ್ಮ ಉದಯನ್ನೇ ಅವಾರ್ಡ್, ಬರ್ಕೆದ ಎದ್ದನ್ನೇ ಅವಾರ್ಡ್, ಇವನು ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಒಂಜಿ ತಮಿಳ್ ಪಿಕ್ಚರ್ ಆ್ಯಕ್ಟರ್ನಾಗ್ಲಿಕ್ಕೆ ಹಿಂಗೆ ತೋಜ್ಯಾರ. ಭಾರಿ ಖುಷಿ ಅಂಡು ಕಟ್ಪಾಡಿ ಕಟ್ಟಪ್ಪ 100 ಡೇಸ್ ನಿಗಂಟ್ರು. ಥ್ಯಾಂಕ್ ಯು. ಎದ್ದೊಣ್ಣೆ ಅವಾರ್ಡು, ಉದಯಣ್ಣೆ ಅವಾರ್ಡು, ಅತ್ತನ್ನ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಅವಾರ್ಡು. ಅಕಲ ಮೂಚಂತ ಅಭಿನಯ ಮಸ್ತ್ ಅದ್ಭುತವಾದ ಮೂಡಿದ್ರು ಬೈದನು. ದೇವನಿಗೆ ಸ್ಕ್ರೀನ್ಗೆ ಹಾಕೋ ಫಸ್ಟ್ ಟೈಮ್ ಬರೋದಿಲ್ಲ ಉದಯಣ್ಣೆ ಹಾಡು, ಎದ್ದೊಣ್ಣೆ ಹಾಡು, ವಿಜಯಣ್ಣೆ ಹಾಡು. ವಿಜಯಣ್ಣೆ ಒಂದು ಅದ್ಭುತ ಡೈರೆಕ್ಟರ್, ರೈಟರ್, ಅವು ನನಗೆ ಗೊತ್ತಿತ್ತಿರದೆ. ಆ್ಯಂಡ್ ಅವ್ರನ್ನ ಅಭಿನಯ ತೂಯಿನ ಹಾಕಲು ಇನ್ನು ಮಸ್ತ್ ಬೆಚ್ಚೋಡೆ ಅಂಡ್ ಇದು ಎದ್ದೊಣ್ಣನ ಸೆಕೆಂಡ್ ಹಾಫ್ ಹೊಡೆದು ಬೊಕ್ಕ 2 ಗೇಟ್ ಹಾಫ್ ಬರ್ಪಿರಾರು. ಫಸ್ಟ್ ಹಾಫು ಸೆಕೆಂಡ್ ಹಾಫು ಬೇತೇನೆ ಒಂಜಿಗೆ ಅಭಿನಯ ಹಿಡಿಲಿರಾರು ಅವತೂಲಿ ಉದಯಣ್ಣಲ್ಲ ಅಂಚಿನಿ ಫಸ್ಟು ಲಾಸ್ಟ್ ಮುಟ್ಟಲ್ಲ. ಡ್ಯಾನ್ಸ್ ಆಡು, ಫೈಟ್ ಆಡು, ವೆಹಿಕಲ್ ಕಮ್ಮಿ ಜನ ಲೆಕ್ಕ ಅದು ಪೊರ್ಲುಡು ನಿಭಾಯಿಸ್ತೀರಿ.
ಟೋಟಲ್ ಕಾಮಿಡಿ ಮಸ್ತ್ ಥ್ರೂಔಟ್ ಲಾಯ್ಕ್ പോകുന്നുണ്ട് ಮಸ್ತ್ ಎಂಜಾಯ್ ಮಲ್ಪರು ಜನಗಳು ನಿಕ್ಲ ಮಾತ ಪ್ರೀತಿ ಆಶೀರ್ವಾದ ಪಾಡು ನಮಸ್ಕಾರ. ಎಲ್ಲರೂ ಕೂಡ ಪ್ಲಸ್ ಪಾಯಿಂಟ್ ಹೇಳ್ತಾ ಇದ್ದಾರೆ, ಹೇಗೆ ಅನಿಸ್ತದೆ? ಈಗ ಎಲ್ಲರದ್ದು ಪ್ರತಿಕ್ರಿಯೆ ನೀವು ನೋಡಿದಿರಿ. ಈಗ ಎಲ್ಲರೂ ಹೋಗುವಾಗ ಏನು ಹೇಳಿದ್ರು ಅಂತೇಳಿ ನಾನು ಹೊರಗಿದ್ದು ಪ್ರತಿಕ್ರಿಯೆ ತಗೊಂಡೆ. ಬಿಗ್ ಸಿನಿಮಾದೆಲ್ಲ ಚೆನ್ನಾಗಿದೆ. ಓಕೆ, ಸಿನಿಮಾಕ್ಕೆ ಟೋಟಲ್ ಆಗಿ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಏನು? ಯಜ್ಞೇಶ್ವರ್, ಉದಯ್ ಪೂಜಾರಿ, JP ತುಮಿನಾಡ್ ಅವರಿಗೆ ಬೇಕಾದಷ್ಟು ಅಭಿಮಾನಿಗಳಿದ್ದಾರೆ. ಆ ಅಭಿಮಾನಿಗಳ ಇದರಿಂದ ಇವತ್ತು ಫುಲ್ ನೋಡಿರ್ಬೋದು ನೀವು, ಎಲ್ಲ ಮಲ್ಟಿಪ್ಲೆಕ್ಸಲ್ಲಿ 5 ಶೋ ಪ್ಯಾಕ್ ಇದೆ. ಆದ ಕಾರಣ ಅವರ ಎಲ್ಲ ಬೆಂಬಲದಿಂದ ಸಕ್ಸಸ್. ಮತ್ತು ಪ್ರೇಕ್ಷಕರದು ನಮ್ಮನ್ನು ಯಾವಾಗಲೂ ಪ್ರೇಕ್ಷಕರು ಕೈ ಬಿಡಲಿಲ್ಲ. ತುಂಬ ಖುಷಿ ಆಗ್ತಿದೆ. ಅದನ್ನು ಹೇಳೋಕ್ಕಾಗ್ತಿಲ್ಲ ಈಗ. ಅಂದರೆ ಎಲ್ಲರೂ ಬಂದು ಸಿನಿಮಾ ಚೆನ್ನಾಗಿದೆ, ನಾರ್ಮಲ್ ತುಳು ಮೂವಿನ ಮುಂಚೆ ಹೇಗಿತ್ತು ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿ ಕೊಟ್ಟಿದ್ದೀರಾ. ಮತ್ತು ಹಾಸ್ಯ ಎಲ್ಲರೂ ಏನು ನೆನೆಸಿದ್ದಾರೆ ಈಗ ಕಟಪಾಡಿ ಕಟ್ಟಪ್ಪ, ಅದಕ್ಕಿಂತ ಒಳಗೆ ಬಂದಾಗ ಆ ಥರ ಇಲ್ಲ, ಒಂದು ವಿಭಿನ್ನ ರೀತಿಯಲ್ಲಿ ಹಾಸ್ಯದಲ್ಲಿ ತೇಲಿಸಿದ್ದೀರಂತ ಒಂದು ಕಮೆಂಟ್ಸ್ ಎಲ್ಲ ಬರ್ತಿದೆ. ತುಂಬ ಖುಷಿ ಆಗ್ತುಂಟು. ಸಿನಿಮಾ ರಿಲೀಸ್ಗಿಂತ ಮುಂಚೆ ಹೇಗೆ ಅನಿಸ್ತಾ ಇತ್ತು? ಈಗ ರಿಲೀಸ್ ಆದಮೇಲೆ ಒಂದು ರೆಸ್ಪಾನ್ಸ್ ನೋಡಿ ಹೇಗೆ ಅನಿಸ್ತಾ? ಶೋ ಸ್ಟಾರ್ಟ್ ಆಗೋ ಮುಂಚೆ ನಾನು ಏನು ಮಾತಾಡ್ತಿದ್ದೀನಿ ನನಗೆ ಗೊತ್ತಿರಲಿಲ್ಲ, ಆದರೆ ಈಗ ತುಂಬ ಖುಷಿಯಾಗಿ ಮಾತಾಡೋಕ್ಕಾಗ್ತಿಲ್ಲ. ಎಸ್, ತುಳು ಚಿತ್ರರಂಗದಲ್ಲಿ ಹೊಸ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದ ಸಿನಿಮಾ ಕಟಪಾಡಿ ಕಟ್ಟಪ್ಪ ಫೈನಲಿ ರಿಲೀಸ್ ಆಗಿದೆ. ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಅಭಿಮಾನಿಗಳು ಅಂದರೆ ಪ್ರೇಕ್ಷಕರು ಒಂದು ಒಳ್ಳೆ ರೆಸ್ಪಾನ್ಸ್ ಅನ್ನು ಕೊಟ್ಟಿದ್ದಾರೆ. ತುಳು ಚಿತ್ರರಂಗದಲ್ಲಿ ನಿಜವಾಗ್ಲೂ ಕೂಡ ಒಂದು ಹೈಪ್ ಅನ್ನು ಕ್ರಿಯೇಟ್ ಮಾಡಿತ್ತು. ಅದೇ ರೀತಿ ನಿರೀಕ್ಷೆಗೂ ಮೀರಿ ಸಿನಿಮಾ ಬಂದಿದೆ. ಅದರ ಜೊತೆಗೆ ಇಲ್ಲಿನ ಕಲಾವಿದರು ಕೂಡ ಪ್ರತಿಯೊಬ್ಬರು ಕೂಡ ಫಸ್ಟ್ ಟೈಮ್ ಅಭಿನಯ ಮಾಡಿದ್ರು ಕೂಡ ಎಲ್ಲೂ ಕೂಡ ಅದನ್ನು ತೋರಿಸದೆ ಒಳ್ಳೆ ರೀತಿಯ ಅಭಿನಯ ಬಂದಿದೆ. ಜೊತೆಗೆ ಕಾಮಿಡಿ ಅಂತ ಹೇಳೋದೇ ಬೇಡ. ಸಿನಿಮಾದಲ್ಲಿ ಕಾಮಿಡಿ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಎಲ್ಲ ಕೂಡ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಅಂತ ಪ್ರೇಕ್ಷಕರು ಹೇಳ್ತಾ ಇದ್ದಾರೆ. ನೀವು ಕೂಡ ಬನ್ನಿ ಥಿಯೇಟರ್ ಅಲ್ಲಿ ಸಿನಿಮಾನ ನೋಡಿ. ನಮ್ಮ ತುಳು ಚಿತ್ರ, ನಮ್ಮ ಕಟಪಾಡಿ ಕಟ್ಟಪ್ಪ ಸಿನಿಮಾ ಅಂತ ಹೇಳ್ಬಿಟ್ಟು ಅದಕ್ಕೆ ಇನ್ನಷ್ಟು ಒಂದು ಪ್ರೋತ್ಸಾಹ ನೀಡಿ, ಸಿನಿಮಾ ತಂಡಕ್ಕೆ ಕೂಡ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಪವಿತ್ರ ಪೂಜಾರಿ, ನಮ್ಮ ಕುಡ್ಲ ನ್ಯೂಸ್ 24x7.